ಸಂಬಂಧಿಕರೊಬ್ಬರ ಕೋವಿಡ್ ಚಿಕಿತ್ಸೆಗೆ ಹಣ ಬೇಕಾಗಿದೆ, ಕೂಡಲೇ ಹಣ ಕಳುಹಿಸುವುದೆಂದು ಬಂದ ಸಂದೇಶದ ನಿಜಾಂಶವನ್ನ ಅರಿಯಲಾಗದೆ ಹ್ಯಾಕ್ ಮಾಡಿರುವ ವಾಟ್ಸಪ್ ಮೂಲಕ ಬಂದ ಸಂದೇಶ ಸ್ನೇಹಿತನದ್ದೆಂದು ಮೋಸ ಹೋಗಿ 1 ಲಕ್ಷ ರೂಪಾಯಿ ಕಳೆದುಕೊಂಡ ವ್ಯಕ್ತಿಯೊಬ್ಬರು ಇದೀಗ ಸೈಬರ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರು ನೀಡಿದ ವ್ಯಕ್ತಿಯ ಸ್ನೇಹಿತ ಶರವಣನ್ ಎಂಬುವರು ಅಮೆರಿಕದಲ್ಲಿ ವಾಸವಿದ್ದರು. ಅವರ ಮೊಬೈಲ್ ಸಂಖ್ಯೆಯ ವಾಟ್ಸಪ್ನಿಂದ ಜೂನ್ 29ರಂದು ಬೆಳಿಗ್ಗೆ ಸಂದೇಶವೊಂದು ಬಂದಿದ್ದು ಚಿಕಿತ್ಸೆಗೆ ಹಣವನ್ನ ಕೂಡಲೇ ಗೂಗಲ್ ಪೇ ಮೂಲಕ ಮಾಡಿ ಎಂದು ಹಾಕಲಾಗಿತ್ತು. ಇದನ್ನ ನಿಜ ಎಂದು ನಂಬಿದ್ದ ಸ್ನೇಹಿತ ಗೂಗಲ್ ಪೇಗೆ ಹಂತ ಹಂತವಾಗಿ ಒಟ್ಟು 1 ಲಕ್ಷ ರೂಪಾಯಿ ಪಾವತಿಸಿದ್ದಾರೆ. ಬಳಿಕ ಅವರ ಆರೋಗ್ಯವನ್ನ ವಿಚಾರಿಸಲೆಂದು ಸ್ನೇಹಿತನಿಗೆ ಕರೆ ಮಾಡಿದಾಗ ಅವರು ತಮ್ಮ ವಾಟ್ಸಪ್ ನಂಬರನ್ನ ಯಾರೋ ಹ್ಯಾಕ್ ಮಾಡಿರುವುದಾಗಿ ಹೇಳಿದ್ದಾರೆ. ಅದಾಗಲೇ ಇವರಿಗೆ ಮೋಸ ಹೋಗಿರುವ ವಿಚಾರ ಗೊತ್ತಾಗಿದೆ.